ಐಸಿಸ್ ಉಗ್ರರೊಂದಿಗೆ ನಂಟು ಹೊಂದಿದ್ದಾರೆ ಎನ್ನುವ ಆರೋಪದಲ್ಲಿ ಎನ್ಐಎ ದಾಳಿ ನಡೆಸಿ ವಿಚಾರಣೆ ನಡೆಸಿದ ಹಾಗೂ ವಶಕ್ಕೆ ಪಡೆದುಕೊಂಡ ಉಳ್ಳಾಲದಲ್ಲಿ ಮಾಜಿ ಶಾಸಕ ದಿವಂಗತ ಎದಿನಬ್ಬ ಮಗ ಬಿಎಂ ಭಾಷಾ ಮನೆಗೆ ನುಗ್ಗಲು ಯತ್ನಿಸಿದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರನ್ನ ಇಂದು ಬೆಳಿಗ್ಗೆ ಪೊಲೀಸರು ಬಂಧಿಸಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಎನ್ಐಎ ಅಧಿಕಾರಿಗಳ ತಂಡ ಎದಿನಬ್ಬ ಮನೆಗೆ ದಾಳಿ ಮಾಡಿ ಅವರ ಮೊಮ್ಮಗ ಅಮರ್ ಅಬ್ದುಲ್ಲಾ ರೆಹಮಾನ್ ನನ್ನ ಬಂಧಿಸಿ ವಿಚಾರಣೆಗೆ ಕರೆದೊಯ್ದಿತ್ತು. ಅಲ್ಲದೆ ಈ ಮನೆಯ ಮಹಿಳೆ ಅಬ್ದುಲ್ಲನ ಪತ್ನಿ ಹಿಂದೂ ಯುವತಿಯಾಗಿದ್ದು ಆಕೆಯನ್ನ ಲವ್ ಜಿಹಾದ್ ಮಾಡಿ ಮತಾಂತರ ಮಾಡಲಾಗಿದೆ, ಆಕೆಯನ್ನ ಐಸಿಸ್ ಕೃತ್ಯಗಳಿಗೆ ಬಳಸಲಾಗಿದೆ ಎಂದು ವಿಶ್ವ ಹಿಂದೂ ಪರಿಷತ್ ನಾಯಕರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಘಟನೆ ಬಗ್ಗೆ ಪೊಲೀಸ್ ಇಲಾಖೆ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಅಲ್ಲದೆ ಉಳ್ಳಾಲದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ವಿಎಚ್ಪಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎದಿನಬ್ಬ ಸೊಸೆಯ ಜೊತೆ ಮಾತನಾಡುವುದಕ್ಕೆ ತಮಗೆ ಅವಕಾಶ ನೀಡಬೇಕೆಂದು ಕಾರ್ಯಕರ್ತರು ಕೋರಿಕೊಂಡಿದ್ರು. ಈ ನಡುವೆ ಜನಜಾಗೃತಿಗಾಗಿ ಉಳ್ಳಾಲದ ರಸ್ತೆಗಳಲ್ಲಿ ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಯಕರ್ತರು ದಿವಂಗತ ಎದಿನಬ್ಬ ಅವರ ಮನೆಯೊಳಗೆ ನುಗ್ಗುವ ಪ್ರತಿಭಟನೆ ತೀವ್ರವಾಗುತ್ತಿದ್ದಂತೆ ಉಳ್ಳಾಲ ಪೊಲೀಸರು ವಿಶ್ವ ಹಿಂದೂ ಪರಿಷತ್ ನಾಯಕ ಶರಣ್ ಪಂಪೆಲ್ ಸಹಿತ ಹಲವು ಮಂದಿ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಹಿಂದೂ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿಹಾದ್ಗೆ ಮತಾಂತರ ಮಾಡುವಂತ ಕೆಲಸ ಆಗ್ತಾ ಇದೆ. ಇವತ್ತು ದೀಪ್ತಿ ಮಾರ್ಲ ಕೂಡ ಇದೇ ಲವ್ ಜಿಹಾದಿನ ಮೋಸದ ಬಳಿಗೆ ಇವತ್ತು ಬಲಿಯಾಗಿದ್ದಾಳೆ. ಹಾಗಾಗಿ ನಾವು ಇಲ್ಲಿಯ ಡ್ಯೂಟಿ ಕಾಂತರವರ ಪ್ರಶ್ನೆ ಮಾಡ್ತಾ ಇದ್ದೇವೆ, ನಾವು ಯಾಕೆ ಮೌನರಾಗಿದ್ದೇವೆ? ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿಯಾದ ಶರಣ್ ಪಂಪೆಲ್ ಅವರೇ. ಪಂಪೆಲ್ ನಮಸ್ತೆ. ನಮಸ್ಕಾರ. ಹೇಳಿ. ಇವತ್ತು ನಡೆದ ಈ ಪ್ರತಿಭಟನೆ ಬಗ್ಗೆ ತಾವೇನ್ ಹೇಳ್ತೀರಿ? ನೋಡಿ, ಒಂದು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲೆಯನ್ನು ಭಯೋತ್ಪಾದಕರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಓಕೆ. ಅವರ ಚಟುವಟಿಕೆಗಳನ್ನು ಇಲ್ಲಿ ಮಂಗಳೂರಿನಲ್ಲಿ ನೆಲೆ ಊರಲು ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಹೌದು. ಇದಕ್ಕೆ ಸಾಕ್ಷಿಯಾಗಿ ಮೊನ್ನೆ ಉಳ್ಳಾಳದಲ್ಲಿ ದಿವಂಗತ ಎದಿನಬ್ಬನವರ ಮನೆಯ ಮೇಲೆ ಎನ್ಐಎ ಅವರು ದಾಳಿ ಮಾಡಿ ಅವರ ಮೊಮ್ಮಗನನ್ನು ಬಂಧನ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಆ ಮನೆಯಲ್ಲಿ ಒಬ್ಳು ಹಿಂದೂ ಹುಡುಗಿ, ಬಂಟ ಸಮುದಾಯದ ಒಬ್ಳು ಹಿಂದೂ ಹೆಣ್ಮಗಳನ್ನು ಇಸ್ಲಾಂಗೆ ಮತಾಂತರ ಮಾಡಿ ಅವಳನ್ನು ಈ ಭಯೋತ್ಪಾದನಾ ಚಟುವಟಿಕೆಗೆ ತೊಡಗಿಸಿದ್ದು ಬಹುಶಃ ಇದು ಬಹಳ ಆತಂಕಕಾರಿಯಾದಂತ ಘಟನೆ. ಅದಕ್ಕೋಸ್ಕರ ಹಿಂದೂ ಸಮಾಜ ಈ ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕು, ಇದರಿಂದ ಜಾಗೃತಿ ಆಗಬೇಕು ಎಂಬ ದೃಷ್ಟಿಯಿಂದ ಇವತ್ತು ನಾವು ಉಳ್ಳಾಳದಾದ್ಯಂತ ಇವತ್ತು ಪೋಸ್ಟ್ ಕಾರ್ಡ್ ಚಳುವಳಿಯನ್ನು ಇವತ್ತು ನಾವು ಮಾಡಿದೀವಿ. ಸುಮಾರು 30 ಕಡೆ ನಮ್ಮ ಕಾರ್ಯಕರ್ತರು ಆ ಪ್ಲೇಕ್ ಕಾರ್ಡ್ಸ್ ಅನ್ನು ಇಟ್ಕೊಂಡು ಜಾಗೃತಿ ಫಲಕವನ್ನು ಇಟ್ಕೊಂಡು ಜನ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ನಮ್ಗೆ ಆ ಹುಡುಗಿ ಹತ್ರ, ಯಾರು ದೀಪ್ತಿ ಮಾರ್ಲಾ ಎಂಬ ಹುಡುಗಿ ಎದಿನಬ್ಬನವರ ಮನೆಯಲ್ಲಿದ್ದು ಅವನ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಇತ್ತು ನಮ್ಗೆ. ಯಾಕೆಂದ್ರೆ ನಮ್ಗೆ ಸತ್ಯಾಸತ್ಯತೆ ಗೊತ್ತಾಗ್ಬೇಕಿತ್ತು. ಹಾಗಾಗಿ ನಾವು ಅವರ ಮನೆಗೆ ಹೋಗಿದ್ದೆವು. ಆದ್ರೆ ಪೊಲೀಸರು ನಮ್ಗೆ ಬಿಡ್ಲಿಲ್ಲ ಮನೆಯಲ್ಲಿ ಮಾತಾಡ್ಲಿಕ್ಕೆ. ಹಾಗಾಗಿ ಇದನ್ನು ಕೂಡ ನಾನು ಪೊಲೀಸರ ಈ ಕ್ರಮವನ್ನು ನಾನು ಖಂಡಿಸ್ತೇನೆ. ಇಷ್ಟು ಮಾತ್ರ ಅಲ್ಲ, ನಾನು ಇಲ್ಲಿಯ ಪೊಲೀಸ್ ಕಮಿಷನರ್ ಮತ್ತು ರಾಜ್ಯ ಸರ್ಕಾರಕ್ಕೆ
ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಇವತ್ತು ಯಾವ ಹೆಣ್ಮಗಳನ್ನು, ಹಿಂದೂ ಹೆಣ್ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಮತಾಂತರ ಮಾಡಿ ಇವತ್ತು ಭಯೋತ್ಪಾದನಾ ಚಟುವಟಿಕೆಗೆ ತೊಡಗಿಸ್ತಾ ಇದ್ದಾರೆ. ಇದನ್ನು ಸಮಗ್ರವಾಗಿ ಇದನ್ನು ತನಿಖೆ ಮಾಡಬೇಕು, ಇದರ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇದೀಗ ಈ ಪ್ರತಿಭಟನೆ ಇವತ್ತಿಗೆ ಕೊನೆಗೊಳ್ಳುತ್ತಾ ಅಲ್ಲ ಮುಂದಿನ ಹೆಜ್ಜೆ ಏನು ತಮ್ಮದು? ಅಂದ್ರೆ ಈ ರೀತಿ ತಾವು ಈ ಹಿಂದೆಯೂ ಹಲವು ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ದೀರಿ, ಆದ್ರೂ ಕೂಡ ಉಳ್ಳಾಲದಲ್ಲಿ ಈ ರೀತಿಯಾಗಿ ಒಂದು ಉಗ್ರ ಚಟುವಟಿಕೆ ನಡೀತಾ ಇದೆ ಅಂತ ಇಷ್ಟು ಸಮಯದಲ್ಲಿ ನಡೀತಾ ಇದ್ರು ಕೂಡ ಉಳ್ಳಾಲ ಪೊಲೀಸರಿಗಾಗ್ಲಿ ಅಥವಾ ಜಿಲ್ಲಾ ಪೊಲೀಸರಿಗೆ, ಸ್ಥಳೀಯ ಪೊಲೀಸರಿಗಾಗ್ಲಿ ಯಾವುದೇ ಸುಳಿವು ಸಿಗದಿರುವುದು ಕಾರಣ ಏನು ಅಂತ? ಹೌದು, ನೀವು ಹೇಳ್ತಿರೋದು ಸರಿ ಇದೆ. ನಾವು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಕರಾವಳಿಯಲ್ಲಿ ಆಗುತ್ತಿರುವಂತಹ ಈ ಉಗ್ರ ಚಟುವಟಿಕೆಗಳ ಬಗ್ಗೆ ಸರ್ಕಾರಕ್ಕೂ ಗಮನ ತಂದಿದ್ವಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಗಮನ ತಂದಿದ್ವಿ. ಆದ್ರೆ ಇವತ್ತು ನಮ್ಮ ದುರ್ದೈವ, ಇವತ್ತು ನಮ್ಮ ಗೃಹ ಇಲಾಖೆಯ ವೈಫಲ್ಯನೋ ಅಥವಾ ಪೊಲೀಸ್ ಇಲಾಖೆಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವತ್ತು ಕರಾವಳಿಯಲ್ಲಿ ಸ್ಪಷ್ಟವಾಗಿ ಇವತ್ತು ಗೊತ್ತಾಗ್ತಾ ಇದೆ, ಭಯೋತ್ಪಾದಕರು ಇಲ್ಲಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿಯ ಯುವಕರನ್ನು ಇವತ್ತು ಅದಕ್ಕೆ ಪ್ರಚೋದನೆಯನ್ನು ಕೊಟ್ಟು ಸಿರಿಯಾ ಪ್ರೇರಿತ ಸಂಘಟನೆಗಳಿಗೆ ಸೇರಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಬಹಳ ಗಂಭೀರ ಮತ್ತು ಆತಂಕಕಾರಿಯಾದಂತ ಘಟನೆ. ಅದಕ್ಕೋಸ್ಕರ ಇದು ನಮ್ಮ ಇವತ್ತು ಕೊನೆಗೊಳ್ಳುವುದಿಲ್ಲ ಈ ಹೋರಾಟ. ಮುಂದಿನ ದಿವಸಗಳಲ್ಲಿ ಇವತ್ತು ಉಳ್ಳಾಳದಲ್ಲಿ ಪ್ರಾರಂಭ ಮಾಡಿದ್ದೇವೆ, ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಂಡೋಗ್ತೇವೆ. ಮುಂದೆ ಅವಶ್ಯಕತೆ ಇದ್ರೆ ಇಡೀ ರಾಜ್ಯಕ್ಕೂ ಈ ನಮ್ಮ ಹೋರಾಟವನ್ನು ಕೊಂಡೋಗ್ತೀವಿ. ಒಟ್ಟು ಒಂದು ಸ್ಪಷ್ಟ, ವಿಶ್ವ ಹಿಂದೂ ಪರಿಷತ್ ಕರಾವಳಿಯಲ್ಲಿ ಭಯೋತ್ಪಾದನೆ ಮುಕ್ತ ಮಾಡಬೇಕು, ಲವ್ ಜಿಹಾದ್ ಮುಕ್ತ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಮುಂದಿನ ದಿವಸಗಳಲ್ಲಿ ಹೋರಾಟವನ್ನು ಇನ್ನೊಂದು ಗಮನಿಸಬೇಕು. ಈಗ ಕಳೆದ ಬಾರಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಗೃಹ ಸಚಿವರಾಗಿದ್ದ ಬಸವರಾಜ ಬೊಮ್ಮಾಯಿ ಅವರು ಈ ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಗೊಂಡಿರುವಂತದ್ದು. ಇದೀಗ ಅವರು ಅಧಿಕಾರದಲ್ಲಿದ್ದಾರೆ. ಇದೀಗ ಅವರು ನಾಳೆ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ, ಮಂಗಳೂರಿಗೆ ನಾಳೆ ಅವರು ಆಗಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನ ಮತ್ತೆ ಭೇಟಿ ಮಾಡಿ ತಾವು ಮನವಿ ಕೊಡುವುದು, ಅಂದ್ರೆ ಈಗಾಗಲೇ ತಾವು ಈ ಹಿಂದೆ ಕೊಟ್ಟಿದ್ದೀರಿ ಈ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ, ಇದೀಗ ನಾಳೆ ಮತ್ತೆ ಅವರ ಮೇಲೆ ಏನಾದ್ರು ಒತ್ತಡ ಹಾಕುವ ಕೆಲಸ ಮಾಡ್ತೀರಾ ಅಂತ? ಹೌದು, ಖಂಡಿತವಾಗ್ಲೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನಾಳೆ ನಮ್ಗೆ ಅವಕಾಶ ಸಿಕ್ಕಿದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಆಗ್ತೀವಿ. ಇಲ್ಲಿ ನಡೆಯುತ್ತಿರುವಂತಹ ಚಟುವಟಿಕೆಗಳ ಬಗ್ಗೆ ಅವರಿಗೆ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ನಾವು ಅವರ ಹತ್ರನೂ ನಾವು ಅದನ್ನೇ ಆಗ್ರಹ ಮಾಡುದು. ನಾನು ಅದನ್ನೇ ಹೇಳಿದ್ದು, ಉಗ್ರರ ಚಟುವಟಿಕೆಯನ್ನು ತಡೆಯಲು ಮತ್ತು ಲವ್ ಜಿಹಾದ್ ಅನ್ನು ತಡೆಯಲು ಒಂದು ವಿಶೇಷವಾದಂತಹ ಪೊಲೀಸ್ ತಂಡ ರಚನೆ ಮಾಡಬೇಕು ಎಂಬ ಆಗ್ರಹದೊಂದಿಗೆ ನಾಳೆ ಅವರನ್ನು ಭೇಟಿಯಾಗುವ ನಾವು ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದಲ್ಲದೆ NIA ಕಚೇರಿಯನ್ನ ಮಂಗಳೂರಲ್ಲಿ ತೆರೆಯಬೇಕು, ಆಮೇಲೆ ಶಾಖಾ ಕಚೇರಿಯಲ್ಲಿ ಆರಂಭ ಆಗ್ಬೇಕು ಅಂತ ಹೇಳಿ ತಾವು ಈ ಹಿಂದೆ ಒತ್ತಡವನ್ನು ಹಾಕಿದ್ರೆ ನಮ್ಮ ಸಂಸದರ ಗಮನಕ್ಕೂ ತಂದಿದ್ದೀವಿ. ಕೇಂದ್ರ ಸರ್ಕಾರದ ಕೆಲವು ಅಧಿಕಾರಿಗಳ, ಮಂತ್ರಿಗಳಿಗೂ ಗಮನಕ್ಕೆ ತಂದಿದ್ದೀವಿ. ಆದಷ್ಟು ಬೇಗ NIA ಕಚೇರಿಯನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಸಂಸದರು ಹೇಳಿದ್ದಾರೆ. ಖಂಡಿತವಾಗ್ಲೂ ನಾನು ಇದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಆಶಯ ಇದೆ. ಮುಂದಿನ ದಿವಸಗಳಲ್ಲಿ NIA ಕಚೇರಿ ಮಂಗಳೂರಲ್ಲಿ ಆಗ್ಬಹುದು ಅಂತ ಹೇಳಿ. ಎಸ್, ಧನ್ಯವಾದಗಳು ಶರಣ್ ಪಂಪೆಲ್ ಅವರೇ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇದು ಇವತ್ತು ಬೆಳಿಗ್ಗೆ ಉಳ್ಳಾಲದಲ್ಲಿ ICS ಉಗ್ರರೊಂದಿಗೆ ನಂಟು ಇರುವಂತಹ ಮಾಜಿ ಶಾಸಕ ದಿವಂಗತ ಇದ್ದಿನಬ್ಬ ಅವರ ಮನೆಗೆ ಬೆಳಿಗ್ಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕಿರುವಂಥದ್ದು. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನೆಲ್ಲ ವಶಕ್ಕೆ ಪಡೆದುಕೊಂಡಿದ್ದಾರೆ.